ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಗಣೇಶ ಚತುರ್ಥಿಯ ವಿಶೇಷ ಕಾರ್ಯಕ್ರಮ ನಮ್ಮ ಗಣಪ ತಮ್ಮೆಲ್ಲರೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಗಣೇಶ, ಏಕದಂತ, ವಿನಾಯಕ, ಗೌರಿನಂದನ ಹೀಗೆ ಹತ್ತಾರು ಹೆಸರುಗಳಿಂದ ಕರೆಸಿಕೊಳ್ಳುತ್ತಾ ಅದೆಷ್ಟೋ ಕಡೆಗಳಲ್ಲಿ ದೇಶದಾದ್ಯಂತ ಪೂಜೆಗೊಳ್ಳುತ್ತಿರುವಂತಹ ಗಣಪತಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಹಾಗಿದ್ರೆ ಈ ಗಣೇಶೋತ್ಸವದಲ್ಲಿ ಪೂಜಿಸುವಂತಹ ಗಣಪತಿಯ ರಚನೆ ಕೂಡ ವಿಶಿಷ್ಟವಾಗಿದೆ. ಉಡುಪಿಯ ಅಲೆಊರಿನಲ್ಲಿ ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಗಣಪತಿಯ ಮೂರ್ತಿ ರಚನೆಯಲ್ಲಿ ತೊಡಗಿಸಿಕೊಂಡಂತಹ ಶಿಕ್ಷಕರಾಗಿರುವಂತಹ ಶ್ರೀ ಶೇಖರ್ ಕಲ್ಮಾಡಿ ಅವರ ಕಲಾಕುಟೀರಕ್ಕೆ ನಾವು ಬಂದಿದ್ದೇವೆ. ಸೊ ಗಣೇಶನ ವಿಗ್ರಹವನ್ನು ಹೇಗೆ ರಚನೆ ಮಾಡ್ತಾರೆ, ಇವರು ಅತ್ಯಂತ ಸಂಪ್ರದಾಯಬದ್ಧವಾಗಿ ಕೇವಲ ಜಲವರ್ಣವನ್ನು ಬಳಸಿ ಈ ಒಂದು ವಿಗ್ರಹವನ್ನು ತಯಾರು ಮಾಡ್ತಾರೆ. ಈಗಾಗಲೇ ಸುಮಾರು 37 ಕಡೆಗಳಿಗೆ ಇವರೀಗ ವಿಗ್ರಹವನ್ನು ತಯಾರು ಮಾಡ್ತಾ ಇದ್ದಾರೆ. ಹಾಗಿದ್ದರೆ ಈ ವಿಗ್ರಹದ ರಚನೆಯ ಕ್ರಮ ಹೇಗೆ, ಇವ್ರ ಜೊತೆ ಇವರು ಶಿಷ್ಯಂದರು ಹೇಗೆ ಕೆಲಸ ಮಾಡ್ತಾರೆ, ಇವರ ಬದ್ಧತೆ ಹೇಗಿರುತ್ತೆ, ಇದಕ್ಕೆ ಬೆಳೆಸುವಂಥ ಏನು ಅನೇಕ ಸಾಮಗ್ರಿಗಳು ಹೇಗೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಶ್ರೀಯುತ ಶೇಖರ್ ಕಲ್ಮಾಡಿ ಅವರು. ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಗಣಪತಿ ಮೂರ್ತಿ ರಚನೆ ಮಾಡೋದು ಹೇಗೆ, ವಿಧಾನಗಳು ಹೇಗೆ ಸರ್? ನಾವು ಹೆಚ್ಚಾಗಿ ನಮ್ಮ ಆನೆಗುಡ್ಡೆ ಹೋಗಿ ಗಣಹೋಮ ಎಲ್ಲ ಮಾಡಿಸಿ ವೃತ್ತದಲ್ಲಿ ಕೂತ್ಕೊಳ್ತೇವೆ. ಸುಮಾರು ಒಂದು 3-4 ತಿಂಗಳ ಮೊದಲೇ ಅಲ್ಲಿ ಹೋಗಿ ವೃತ್ತದಲ್ಲಿ ಕೂತ್ಕೊಂಡು ಈ ಗಣಪತಿ ರಚನೆ ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ. ಅದಕ್ಕೆ ಮಣ್ಣು ಅಲ್ಲಿ ಮೊದಲಲ್ಲಿ ಉಡುಪಿ, ಅಂಬಾಗಿಲು ಎಲ್ಲ ಮಣ್ಣೆಲ್ಲ ಸಿಗ್ತಾಯಿತ್ತು. ಈಗ ಹಂಚಿನ ಕಾರ್ಖಾನೆ ಹೆಚ್ಚಿನ ಕಡೆಯಲ್ಲಿ ಮುಚ್ಚಲ್ಪಟ್ಟಿರುವುದರಿಂದ ನಾವೀಗ ಕುಂದಾಪುರದ ಗುಲ್ವಾಡಿ ಪ್ರಭಾಕರ್ ಟೈಲ್ ಫ್ಯಾಕ್ಟ್ರಿ ಹೋಗಿ ತಗೊಂಡು ಬರ್ತೇವೆ. ಅಲ್ಲಿಯೂ ನಮಗೆ ಬೇಕಿದ್ದಷ್ಟು ಮಣ್ಣು ಸ್ವಲ್ಪ ಇದು ಮಾಡ್ತಾರೆ. ನಾವು 100 ಬುಟ್ಟಿ ಕೇಳಿದರೆ ಅವರು 50 ಕೊಡುವ ಹಾಗೆ ಹೀಗೆ ಅಂತೇಳಿ ಒಂದು 100 ಬುಟ್ಟಿಯವರೆಗೆ ಕೊಡ್ತಾರೆ. ಆ ಮಣ್ಣನ್ನು ನಾವು ತಂದು ಇಲ್ಲಿ ಆ ಗಣಪತಿ ಮಾಡಲಿಕ್ಕೆ ಮಣೆಯನ್ನು ಪೂಜೆ ಮಾಡುವ ಮನೆಯವರೇ ತಂದು ಕೊಡ್ತಾರೆ. ಅವರು ತಂದು ಕೊಟ್ಟಂತಹ ಮನೆಯಲ್ಲಿ ನಾವು ಗಣಪತಿಯನ್ನು ಪ್ರಾರಂಭಿಸಿ ಅದಕ್ಕೆ ಯಾವುದೇ ಕೆಮಿಕಲ್ ಉಪಯೋಗ ಮಾಡದೆ ನಮ್ಮ ಆವೆ ಮಣ್ಣಿನಿಂದಲೇ ಆ ಒಂದು ವಿಗ್ರಹವನ್ನು ನಾವು ರಚನೆ ಮಾಡ್ತಾ ಬರ್ತೇವೆ. ವಿಗ್ರಹ ಎಲ್ಲ ರಚನೆ ಆದ ನಂತರ ಅದಕ್ಕೆ ಬಣ್ಣಗಾರಿಕೆಯನ್ನು ನಾವು ಜಲವರ್ಣದಲ್ಲಿಯೇ ಮಾಡ್ತಾಯಿದ್ದೇವೆ. ಆ ನೀರಿನಲ್ಲಿ ಕರಗುವಂತಹ ಬಣ್ಣ ಅದನ್ನೆಲ್ಲ ಮಾಡಿ, ಅಂದರೆ ಪೂಜೆ ಮಾಡುವವರಿಗೂ ಸ್ವಲ್ಪ ಅದನ್ನು ಅಟ್ರಾಕ್ಷನ್ ಆಗುವಾಗೆ ದೇವರಿಗೆ ಹೇಳುವಂಥ ಒಂದು ಭಕ್ತಿಯಿಂದ ಕೈ ಮುಗಿಯುವ ರೀತಿಯಲ್ಲಿ ನಾವು ಅದನ್ನು ಮಾಡಿಕೊಡ್ತೇವೆ. ಯಾವುದೇ ಪರಿಸರಕ್ಕೆ ಹಾನಿಯಾಗದ ಹಾಗೆ ನಾವು ನೋಡ್ಕೊಳ್ತೇವೆ. ಅದು ಕೆಲವರಿಗೆ ನಾವು ಹೇಳ್ತೇವೆ, ನೀವು ಹೊಳೆಗೆ ಅಲ್ಲಿಲ್ಲೆಲ್ಲ ಹಾಕಬೇಡಿ, ಸಾಧ್ಯತೆ ಇದ್ದರೆ ನಿಮ್ಮ ಮನೆ ಹತ್ತಿರನೇ ಹೊಂಡ ಎಲ್ಲ ಮಾಡಿ ಅಲ್ಲಿ ಒಂದು ನೀರಿನ ರೀತಿಯಲ್ಲಿ ಹಾಕಿದರೂ ತೊಂದರೆ ಇಲ್ಲ ಅಂತ ಹೇಳಿ ನಮ್ಮ ಕರ್ತವ್ಯ ನಾವು ಹೇಳ್ತೇವೆ. ಮತ್ತು ಅದಕ್ಕೆ ಏನಾದರೂ ನಾವು ಆರ್ನಮೆಂಟ್ಸ್ ಎಲ್ಲ ಹಾಕಿದರೆ ಅದನ್ನೆಲ್ಲ ತೆಗೆದು ಬರೇ ಮಣ್ಣಿನ ವಿಗ್ರಹವನ್ನು ಮಾತ್ರ ಜಲಸ್ತಂಭನ ಮಾಡಿ ಅಂತೆಲ್ಲ ಅವರಿಗೆ ಸೂಚನೆ ಕೊಡ್ತೇವೆ. ಸರ್, ಈಗ ನೀವು ಸುಮಾರು ಎಷ್ಟು ವರ್ಷದಿಂದ ಈ ಒಂದು ಕೆಲಸ ಮಾಡ್ತೀವಿ? ನಾನು ಸುಮಾರು 40 ವರ್ಷದಿಂದ ಈ ಗಣೇಶನ ವಿಗ್ರಹವನ್ನು ಮಾಡ್ತಾ ಇದ್ದೇನೆ. ಅಂದರೆ ಮೊದಲು ನನಗೆ ಗಣೇಶನ ವಿಗ್ರಹ ಮಾಡುವಲ್ಲಿ ಹೋಗಿ ನೋಡಿಯೋ ಅಭ್ಯಾಸ ಇಲ್ಲ. ಇಲ್ಲಿ ಒಬ್ಬರು ಬ್ರಾಹ್ಮಣರು ಬಂದು ನನ್ನ ಹತ್ರ ಕೇಳಿದರು, ಹೇಗೆ ಗಣಪತಿ ಮಾಡ್ಬೋದಾ ಅಂತ ಹೇಳಿ. ನಾನು ಹೇಳಿದೆ, ಈಶ್ವರೇ ಮಾಡಲಿಲ್ಲ, ಮಾಡ್ತೇನೆ ಹೇಳೋ ಧೈರ್ಯ ಉಂಟು ಹೇಳಿದೆ. ಅದಕ್ಕೆ ಅವರು ಹಾಗಾದರೆ ಈ ಸಲ ಒಂದು ನಮ್ಮದು ಮಾಡಿ ಅಂತ ಹೇಳಿದರು. ಒಂದು ಮಾಡಿದ ಕೂಡಲೇ ಸ್ವಲ್ಪ ಧೈರ್ಯ ಬಂತು. ಆ ನಂತರ ಹೀಗೆ 10, 15, 20, 25 ಹೀಗೆ ಬರಲಿಕ್ಕೆ ಶುರುವಾಯಿತು. ಅಂತೂ ಇಷ್ಟವರೆಗೆ ಬಹಳ ಈಗಷ್ಟಿದೆ ಸರ್. ಈಗ ಸಾಧಾರಣ ಒಂದು 25 ಇದು ಉಂಟು ಮನೆ ಗಣಪತಿ, ಮತ್ತೊಂದು 11 ಸಾರ್ವಜನಿಕ ಉಂಟು. ಈಗ ಸಾಧಾರಣ ಅಲೆಯೂರು ಕಟ್ಟೆ ಗಣಪತಿಗೆ ನೀವು ಬಹಳಷ್ಟು ವರ್ಷದಿಂದ ಮಾಡ್ತೀವಿ. ಅದು ಪ್ರಾರಂಭದಿಂದಲೇ, ಅಂದರೆ ಇಲ್ಲಿ ಅಲೆಯೂರು ಕಟ್ಟೆ ಗಣಪತಿ ಅಲ್ಲಿ ಪ್ರಾರಂಭಿಸಿದ್ದೇ ನಾನು ಮತ್ತು ಅಲೆಯೂರು ನಾಗರಾಜ್ ನಾವೇ ಮಾತಾಡಿಕೊಂಡು ಸುಮಾರು 12:30 ಗಂಟೆ ರಾತ್ರಿಗೆ ಬಂದು 4 ದಿವಸ ಇದ್ದದ್ದು ಚೌತಿಗೆ. ಏನೋ ಬಂದು ನನ್ನ ಹತ್ರ ವಿಷಯ ಹೇಳಿದರು. ಅವರು ವಿಷಯ ಎತ್ತಿದ್ದು ಯಾಕೆ ಹೇಳಿದರೆ, ನನ್ನ ಹತ್ರ ಒಂದು ಸಣ್ಣ ಶೋಕೇಶ್ನಲ್ಲಿ ಇರುವ ಗಣಪತಿ ಇತ್ತು, ಮಾಸ್ಟರ್ ಹತ್ರ ಒಂದು ಗಣಪತಿ ಉಂಟು, ಇಲ್ಲಿ ಶುರು ಮಾಡಿದರೆ ಹೇಗೆ ಅಂಥೇಳಿ. ಅದೇನೋ ಇದಾಗಿ ಬಿದ್ದು ಹೋಗಿದೆ, ಅದು ಅವರಿಗೆ ಗೊತ್ತಿಲ್ಲ. ಅದು ನಂದೇನೋ ಹುಚ್ಚು ಮನಸ್ಸು ಅಂತ ಗೊತ್ತಿಲ್ಲ, ಆ ದೇವನ ಪ್ರೇರಣೆ ಆಗಿರಬೇಕು. ಆಯಿತು ಮಾಡುವ, ನನ್ನ ಲೆಕ್ಕದಲ್ಲಿ ಗಣಪತಿ ಸೇವೆಯಾಗಿ ಕೊಡ್ತೇನೆ. ಅಲ್ಲಿ ಅವ್ರ ಗಣಪತಿಗೆ ಸಂಜೀವ ಶೆಟ್ಟರು, ಶ್ರೀಧರ್ ಶೆಟ್ಟರು
ಇವರದ್ದೊಂದು 3 ಪೂಜೆ ತಗೊಳ್ಳಿ ಹೇಳಿದೆ. ಅಷ್ಟು ಆಯಿತು. 4ನೇ ದಿವಸ ಪೂಜೆ ಇಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಡೊನೇಷನ್ ಮಾಡು ಅಂತ ಹೇಳಿ ನಾವು ಪ್ರಾರಂಭಿಸಿತು. ಈಗ 39ನೇ ವರ್ಷ. ಈಗ 39ನೇ ವರ್ಷ. ಬಹಳ ಒಂದು ಏನೋ ಆ ಕಟ್ಟೆಯಲ್ಲಿ ಬಹಳ ಒಂದು ಕಾರಣಿಕ ಇದೆ. ಯಾಕೆ ಹೇಳಿದರೆ ನಮ್ಮ ಶಿರೂರು ಸ್ವಾಮಿ ಮಠದಲ್ಲಿ ಏನಾದರೂ ಅಲ್ಲಿ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಬಂದ ಕೂಡಲೇ ಬೆಳಿಗ್ಗೆ 4:30-5 ಗಂಟೆಗೆ ಬಂದು ಈ ಕಟ್ಟೆಗೆ ಬಂದು ಕೈ ಮುಗಿದು ಹೋದರೆ ಆ ಒಂದು ಸಮಸ್ಯೆಯಲ್ಲಿ ನಿವಾರಣೆ ಆಗ್ತಿತ್ತು ಅಂತ ಹೇಳಿ ಅವರ ತಮ್ಮ ಸಮೇತ ಇಲ್ಲಿ ಬಂದವರು ಹೇಳ್ತಾಯಿದ್ರು. ಅಂತೂ ನಮ್ಮ ಅಲ್ಲಿಯವರಿನ ಗಣಪತಿ ಬಗ್ಗೆ ಶಿರೂರು ಸ್ವಾಮಿಯವರು ಚಿನ್ನದ ಕಿರೀಟ ಕೊಟ್ಟಿದ್ದಾರೆ. ಫಸ್ಟಿಗೆ ಬೆಳ್ಳಿ ಕಿರೀಟ ಕೊಟ್ಟರು. ಮತ್ತು 25ನೇ ವರ್ಷಕ್ಕೇನೋ ಬರುವಾಗ ಹೇಳಿದ್ರು ಮೆಲ್ಲ ನನಗೊಂದು ಸ್ವಲ್ಪ ಹಳದಿ ಮಾಡಬೇಕಂತ ಇಷ್ಟ ಉಂಟು ಅಂತೇಳಿ. ಅಂತೂ ನೆಕ್ಸ್ಟ್ ಚಿನ್ನದ ಕಿರೀಟವನ್ನು ಕೊಟ್ಟರು. ಅಂತೂ ಉತ್ಸವ ಸಮಯದಲ್ಲಿ ಪ್ರತಿ ವರ್ಷವೂ ಇಲ್ಲಿಗೆ ಒಂದು 2-3 ಸಲ ಆದರೂ ಬರದೇ ಇರೋದಿಲ್ಲ. ಅದರಲ್ಲಿ ಒಂದು ಸಲ ಅವರು ಪರ್ಯಾಯ ಕೂತಾಗ ಯಾರೋ ಅಲ್ಲಿ ಹೇಳಿದರು ಅಂತೆ ಹೋದವರು, ಸ್ವಾಮಿಲೇ ಗಣಪತಿ ಭಾರಿ ಪೊರ್ಲಾಗ್ತದೆ ಅಂತೇಳಿ. ಇವರು ಅಷ್ಟೇ ಹೇಳಿದವರು ಜಂಕು ಗಣಪತಿ ಇದೆ ಪತಂಗ ಬರೋಡು ಅಂತೇಳಿ ನಾವಿಲ್ಲಿ ಪ್ರತಿಷ್ಠೆ ಮಾಡಿಟ್ಟಿದ್ದೇವೆ, ಅವರಲ್ಲಿ ತರಬೇಕಂತ ಹೇಳ್ತಾ ಇದ್ದಾರೆ. ನಮಗೆ ಎಂಥ ತ್ರಿಶಂಕು ಅದಾಗಿ ಆಯಿತು. ಏನು ಮಾಡೋದು ಅಂತ ಅವ್ರಿಗೆ ಗೊತ್ತಾಯಿತು ನನ್ನ ಪರಿಸ್ಥಿತಿ. ವಿಜಿಜ್ಜಿ ಸುಳ್ಳತ್ತಮ್ಮ ಮತ್ತೊಂದು ಬರೋಣ ಅಂತ ಹೇಳಿದರು. ಅವ್ರು ಅಷ್ಟೇ ಹೇಳಿದ ನಂತರ ನಮಗೆ ಏನು ಮಾಡಲಿಕ್ಕಿಲ್ಲ. ಮತ್ತು ಹೀಗೆ ನಾವು ಪ್ಲ್ಯಾನ್ ಮಾಡಿ ನಮ್ಮ ನಿತ್ಯ ಪೂಜೆಗಿರುವಂತಹ ಒಂದು ಗಣಪತಿ ವಿಗ್ರಹ ಉಂಟು. ಇಲ್ಲಿ ಮಂಟಪದಿಂದ ವಿಗ್ರಹವನ್ನು ಮೆರವಣಿಗೆ ಇದು ಜಲಸ್ತಮನಕ್ಕೆ ಹೊರತಾಗಿ ಮಾಡಿ ಟೆಂಪದಲ್ಲಿ ಕೂತ್ಕೊಳಿಸಿ ಸೀದಾ ಕೃಷ್ಣ ಮಠದ ಎದುರಿಗೆ ಹೋಗಿ ಅವರಿಂದ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅದೇ ಟೆಂಪ ಬಂದು ಇಲ್ಲಿ ನಾವು ಮೆರವಣಿಗೆಗೆ ಸೆಟ್ ಮಾಡಿತ್ತು. ಆಗ ಬೇರೆಯವರಿಗೂ ತೊಂದರೆ ಆಗಲಿಲ್ಲ, ಅವರ ಆಸೆನೂ ಈಡೇರಿತ್ತು ಅಂತ ಹೇಳ್ಕೊಂಡು. ಇದು ಅದ್ಭುತ ಘಟನೆ. ಹೌದೌದು. ಈಗ ಸರ್ ನೀವು ಗಣಪತಿ ಮಾಡಬೇಕಾದ್ರೆ ಸಾಧಾರಣ ಎಷ್ಟು ದಿವಸ ತಗೊಳ್ತೀರಿ? ಅದಕ್ಕೆ ಏನು ಬೇರೆ ಗಣಪತಿಗೂ ಇದಕ್ಕೆ ಏನು ವ್ಯತ್ಯಾಸ ಇರ್ತದೆ ಮಾಮೂಲಾಗಿ? ಈಗ ಬೇರೆ ಕಡೆಗೆಲ್ಲ ಗಣಪತಿ ಮಾಡ್ತಾರೆ ಹೀಗೆ ಅಂತ. ಇಲ್ಲ, ನಾನು ಏನೋ ನಂದೊಂದು ಕಲ್ಪನೆ, ಬೇರೆ ಯಾರೋ ಮಾಡೋದಿಲ್ಲ. ನಾವು ಹೆಚ್ಚಾಗಿ ದೇವರನ್ನು ಆಹ್ವಾನಿಸೋದು ಒಂದು ತೆಂಗಿನಕಾಯಿಗೆ ಹೇಳೋ ದೃಷ್ಟಿಯಿಂದ ನಾನು ಈ ಸಾರ್ವಜನಿಕ ಎಲ್ಲ ಗಣಪತಿಗೂ ಒಂದು ತೆಂಗಿನಕಾಯಿಯನ್ನು ಅದರಲ್ಲಿ ಇಟ್ಟು ಮುಹೂರ್ತ ಮಾಡಿ ಅದರ ನಂತರ ನಾನು ಗಣೇಶನ ವಿಗ್ರಹವನ್ನು ಮಾಡ್ತಾ ಬರ್ತೇನೆ. ಈ ಸಣ್ಣ ಗಣಪತಿ ಎಲ್ಲ ಆಗುದಿಲ್ಲ, ಅದರ ಹೊಟ್ಟೆಗಿಂತ ದೊಡ್ಡದು ತೆಂಗಿನಕಾಯಿ ಆದರೆ ಕಷ್ಟ ಆಗ್ತದೆ ಅಂತ ಹೇಳ್ಕೊಂಡು ಹಾಗೆ. ಈಗ ಬಣ್ಣಗಳು ಹೇಗೆ ಸರ್? ಈಗ ತುಂಬಾ ಗಲಾಟೆ ಆಗ್ತಾ ಉಂಟು. ಅಂದ್ರೆ ಅದಕ್ಕೆ ಏನು ಪ್ರಾಕೃತಿಕ ಬಣ್ಣವನ್ನು ಬಳಸದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡುವಂಥದ್ದು, ಬೇರೆ ಬಣ್ಣಗಳು, ಇದ್ರ ಬಗ್ಗೆ ಏನು ಸರ್ ಮಾಹಿತಿ? ಅದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹೇಳಿದ್ರೆ ಅದು ನೀರಿನಲ್ಲಿ ಕರಗುದಿಲ್ಲ ಹೇಳುವ ರೀತಿಯಿಂದ ಅದನ್ನು ಯೂಸ್ ಮಾಡಬಾರ್ದು ಅಂತೇಳಿ ಮೊದಲೆಲ್ಲ ನಾವು NML ಪೇಂಟ್ ಕೊಡ್ತಾ ಇತ್ತು, ತೈಲವರ್ಣ. ಆ ತೈಲವರ್ಣನೂ ಅಷ್ಟೇ, ಅದು ನೀರಿನಲ್ಲಿ ಕರಗುವುದಿಲ್ಲ. ಹಾಗಾಗಿ ಅದಕ್ಕೆ ಕೆಲವು ವರ್ಷದಿಂದ ಪರಿಸರದವರು ಇಲ್ಲಿ ಬರ್ತಾರೆ, ಬಂದು ನಮ್ಮ ಹತ್ರ ವಿಷಯ ಎಲ್ಲ ಹೇಳ್ತಾರೆ. ಹಾಗೆ ಕೆಲವು ವರ್ಷದಿಂದ ನಾವು ಜಲವರ್ಣವನ್ನೇ ಉಪಯೋಗ ಮಾಡ್ತೇವೆ. ಮಣ್ಣಿಗೂ ಯಾವುದೇ ರೀತಿಯ ಇದು ಅಂಟಿಗಿಂಟು ಯಾವುದು ಉಪಯೋಗ ಮಾಡದೆ ಡೈರೆಕ್ಟ್ ಟೈಲ್ ಫ್ಯಾಕ್ಟ್ರಿಯಲ್ಲಿ ಬಂದ ಮಣ್ಣಿನಲ್ಲೇ ನಾವು ಗಣಪತಿ ಮಾಡಲಿಕ್ಕೆ ಶುರು ಮಾಡ್ತೇವೆ. ಈಗ ಮಣ್ಣಿಗೆ ಏನಾದ್ರು ಮಿಕ್ಸ್ ಮಾಡ್ತಾರೆ ಬೇರೆಯವರು ಹೇಗೆ ಅಂತ? ಇಲ್ಲಿ ಏನು ಮಾಡ್ತಾರೆ, ಅಲ್ಲಿ ಟೈಲ್ ಫ್ಯಾಕ್ಟ್ರಿಯಲ್ಲಿ ಅವರು ಏನು ಮಾಡ್ತಾರೆ ಹೇಳಿದರೆ, ಕೆಮಿಕಲ್ ಎಲ್ಲ ಈ ಅದು ಇದು ಬರಲಿಕ್ಕೋಸ್ಕರ ಏನೋ ಹೊಯ್ಗೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಾರೆ. ಅದು ಗದ್ದೆಯಲ್ಲಿದ್ದ ಮಣ್ಣನ್ನೇ ತಂದು ಇದು ಮಾಡಲಿಕ್ಕೆ ಬರುವುದಿಲ್ಲ ಅಂತೇಳಿ ಅದಕ್ಕೇನೋ ಈ ಸಿಮೆಂಟಿಗೆ ನಾವು ಹೊಯ್ಗೆ ಹಾಕಿದ ಹಾಗೆಯೇ ಅಲ್ಲಿ ಏನೋ ಲೈಟ್ ಹೊಯ್ಗೆ ಎಲ್ಲ ಹಾಕಿ ಅದನ್ನು ಅಚ್ಚು ಮಾಡಿರ್ತಾರೆ. ಆ ಅಚ್ಚಿಗಿಟ್ಟ ಗಣಪತಿ ಅಲ್ಲಿ ಹಂಚು ಆದ ನಂತರ ಅದರಿಂದ ಹೊರ ಬಂದ ಮಣ್ಣನ್ನು ಅವರು ತೆಗೆದು ಬೇರೆ ಇಡ್ತಾರೆ. ಆ ಮಣ್ಣನ್ನು ನಾವು ಇಲ್ಲಿ ತಗೊಂಡು ಬರ್ತೇವೆ. ಅದು ತಗೊಂಡು ಬಂದರೆ ಸ್ವಲ್ಪ ನಮಗೆ ರೀಸನೇಬಲ್ ಇದರಲ್ಲಿ ಸಿಗ್ತದೆ. ಬರೀ ಅವರು ಹಂಚಿಗೆ ಮಾಡಿ ಇಟ್ಟದಿದ್ದರೆ ತುಂಬ ಕಾಸ್ಟ್ಲಿ ಆಗ್ತದೆ. ನಮಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಣಪತಿ ಮಾಡುವಾಗೆಲ್ಲ ನಾವು ಅಂಥದ್ದೇ ಒಂದು 100 ಚಟ್ಟಿ 200 ಚಟ್ಟಿ ಎಲ್ಲ ಹೀಗೆ ಮಾಡಿ ತಗೊಂಡು ಬರ್ತೇವೆ. ಓಕೆ ಸರ್, ಈಗ ಈ ಒಂದು ಕಲೆ ಬಹಳಷ್ಟು ವರ್ಷಗಳು ನೀವು ಮಾಡ್ತೀರಿ. ಕೇವಲ ಇದು ಮಾತ್ರ ಅಲ್ಲ, ನಾಟಕ ರಂಗ ಇರ್ಬೋದು, ಎಲ್ಲವಕ್ಕೂ ನೀವು ಹೊಂದಿಸ್ಕೊ, ಯಕ್ಷಗಾನ ಇರ್ಬೋದಿಲ್ಲ. ಈಗ ಇದು ಹೇಗೆ ಸರ್ ಮುಂದುವರಿದಕ್ಕೆ? ಹೇಗೆ ನಿಮ್ಮಲ್ಲಿ ಯಾರೆಲ್ಲ ತಯಾರಾಗ್ತಾ ಇದ್ದಾರೆ? ನಾನು ಮೊದಲು ನಮ್ಮ ಚಿತ್ರಕಲಾ ಪರೀಕ್ಷೆ ಕಟ್ಟಲೆ ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ಚಾಮರಾಜ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ನಲ್ಲಿ ಒಳ್ಳೆ ರೀತಿಯ ಶಿಲ್ಪವನ್ನೆಲ್ಲ ಮಾಡಿದರು. ಈಗ ನನಗೆ ಅಲ್ಲಿ ನೋಡಿ ಭಾಳ ಖುಷಿ ಆಯಿತು. ಸರ್, ನಿಮ್ಮ ಮೇಯ್ನ್ ಅಸ್ಟೆಂಟು ಯಾರು ಕೇಳಿದೆ? ಇಲ್ಲ ಸರ್, ಯಾರನ್ನು ಮೇಯ್ನ್ ಅಸ್ಟೆಂಟ್ ಅಂತ ಮಾಡ್ಕೊಳ್ಳೋದಿಲ್ಲ, ಅವ್ರು ಸ್ವಲ್ಪ ಕಲ್ತ ನಂತರ ನನ್ನ ಅಂಗಡಿ ಎದುರುಗಡೆ ಅಂಗಡಿ ಹಾಕಿ ನಮಗೆ ಬಿಸ್ನೆಸ್ಸಿಗೆ ತೊಂದರೆ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದೆ, ಸರ್, ಕಲೆ ದೈವದತ್ತವಾಗಿ ಬಂದಿರ್ತದೆ.
ಅದನ್ನು ನಾವು 10 ಮಂದಿಗೆ ಹೇಳಿದರೆ ಆ ಕಲೆ ಇದಾಗ್ತಾ ಹೋಗ್ತದೆ. ನಮ್ಮೊಳಗೆ ಇತ್ತೇ ಮನುಷ್ಯನದ್ದು ಇವತ್ತ ನಾಳೆ ಏನು ಹೇಳಲಿಕ್ಕಿಲ್ಲ, ಅದು ನಿಮ್ಮ ಇದರಿಂದಲೇ ಹೋಗುತ್ತಲ್ಲ ಅಂಥೇಳಿ. ಹಾಗಾಗಿ ನಾನು ಇವತ್ತಿನವರೆಗೂ ಯಾರೇ ಬರಲಿ, ನಮ್ಮ ಎಲ್ಲ ಇಲ್ಲಿ ಬಂದವರಿಗೆ ನನಗೇನು ವಿದ್ಯೆ ಗೊತ್ತುಂಟ ಅದನ್ನೆಲ್ಲ ನಾನು ಅವರಿಗೆ ದಾರಿ ಎರಿತೇನೆ. ಹಾಗೆ ದಾರಿ ಎರಿಲಿಕ್ಕೆ ಹೋಗಿ ಈಗ ಈ ಪ್ರಾಯದಲ್ಲಿ ನನಗೆ ನನ್ನ ಇವರು ಶಿಷ್ಯಂದ್ರೆಲ್ಲ ಬಂದು ನನಗೆ ಹೆಲ್ಪ್ಗೆ ಬರ್ತಾರೆ. ಹೀಗೆ ಸರ್, ಈಗ ಇನ್ನೊಂದು ಏನಂದ್ರೆ, ಈಗ ಗಣಪತಿ ವಿಗ್ರಹ ಮಾಡ್ತೀರಿ, ಈಗ ಇಷ್ಟು ವರ್ಷಗಳಲ್ಲಿ ಮಾಡಿದಿರಿ, ನಿಮಗೆ ಬಹಳಷ್ಟು ಅಂದ್ರೆ ಸವಾಲು ಅಂತ ಅನಿಸಿದ್ದು ಯಾವ್ದಾದ್ರು ಗಣಪತಿ ಉಂಟು? ಅಂದ್ರೆ ಇಷ್ಟು ದೊಡ್ಡದು ಮಾಡೋದು ಏನು ಕಷ್ಟ, ಆ ಥರ ಏನಾದರೂ ಆದದ್ದು ಉಂಟು? ಕಷ್ಟ ಅಂದರೆ ನಾವು ಇಲ್ಲಿ ಅಲ್ಲಿಯವರಿಗೆ ಹೆಚ್ಚಾಗಿ ನಾನು ಪ್ರತಿ ವರ್ಷ ಬೇರೆ ಬೇರೆ ಭಂಗಿಯಲ್ಲಿ ಮಾಡ್ತೇನೆ. ಅದು ಈಗ ಜನರಿಗೆ ಏನಾಗಿದೆ, ಚೌತಿ ಅದು ಗಣಪತಿ ಮಾಡಿ ಶುರು ಮಾಡೋ ಮೊದಲೇ ಮಾಸ್ಟ್ರೇ ಈ ಸಲ ಹೌದು ಯಾವುದು ಅಂತ ಹೇಳ್ಕೊಂಡು, ಅದೇ ನಾನು ಹೀಗೆ ಸ್ವಲ್ಪ ಕೆಲವರ ಹತ್ರ ಹೀಗೆ ಡಿಸ್ಕಸ್ ಮಾಡೋದುಂಟು. ಕಳೆದ ವರ್ಷ ನಮ್ಮ ವರ್ಕಾಡಿ ನಾಗರಾಜರು, ರಾಜ್ಯ ಶೆಟ್ಟಿ, ನಾನೆಲ್ಲ ಕೂತಾಗ ಒಂದು ಡಿಸ್ಕಸ್ ಮಾಡಿದ್ವಿ ಈ ಸಲ ಯಾವುದು ಮಾಡ್ಬೋದು ಅಂಥೇಳಿ. ಆಗ ವರ್ಕಾಡಿಯವರು ಒಂದು ಇದು ಹೇಳಿದರು, ಪಾರ್ಥಸಾರಥಿ ಆ ಕಲ್ಪನೆಯಲ್ಲಿ ಮಾಡಿದ್ದು ಹೇಗಂತ ಹೇಳಿ. ಆಗ ನಾನು ನನಗೆ ಹೌದಂತ ಕಂಡಿತ್ತು. 6 ಕುದುರೆಯ ಬದಲಿಗೆ 6 ಇಲಿಯನ್ನು ಆ ರಥಕ್ಕೆ ಕಟ್ಟಿ, ಆ ಇಲಿಯ ಹಗ್ಗ ಗಣಪತಿಯ ಕೈಯಲ್ಲಿ, ಅಂದರೆ ಅರಿಷಡ್ವೈರಿಗಳು ಕಾಮ ಕ್ರೋಧ ಮೋದ ಮದ ಮತ್ಸರಾದಿ, ಅದು ನಾವು ಕಂಟ್ರೋಲ್ ಮಾಡಬೇಕು ಹೇಳೋ ರೀತಿಯಿಂದ ಅದೊಂದು ಕಲ್ಪನೆಯನ್ನು ಮಾಡಿದ್ದೇನೆ. ಆದರೆ ಮತ್ತೆ ಅದು ಮಾಡುವಾಗ ಅಂದರೆ ಯಾಕೆ ಹೇಳಿದರೆ, ಇಲಿ ಆಗಬೇಕು, ರಥ ಆಗಬೇಕು, ರಾತ್ರಿ ಬೆಳಿಗ್ಗೆ ತನಕ ತುಂಬ ಕೆಲಸ ಆಗ್ತದೆ. ಆದ್ರೆ ತೊಂದರೆ ಮನಸ್ಸಿಗೇನೋ ನಾವು ಮಾಡಿದ ಕೆಲಸ ಒಂದು ಒಳ್ಳೇದಾಗಿದೆ ಅಂತ ಖುಷಿ ಆಗ್ತದೆ. ಸರ್, ಈಗ ಹೊಸಬ್ರು ಯಾರಾದ್ರೂ ಈ ಬಗ್ಗೆ ಆಸಕ್ತಿ ಇರುವವರಿಗೆ ಏನು ಹೇಳ್ತೀರಿ ಸರ್ ನೀವು? ಏನು ಮೂರ್ತಿ ರಚನೆ ಮಾಡುವವರಿಗೆ ಏನು ಹೇಳ್ತೀರಿ? ಅಲ್ಲ, ಅದನ್ನು ಮುಂದುವರ್ಸ್ಕೊಂಡೇ ಬನ್ನಿ. ಇದು ದೈವದತ್ತವಾಗಿ ಬಂದದ್ದು. ನಾಳೆ ಮತ್ತೊಬ್ಬ ಬಂದು ಈಗ ನಾನು ಮಾಡ್ತೇನೆ ಹೇಳಿದರೆ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ದೇವರು ಅದು ಕಲೆಯ ಒಂದು ಅಭಿರುಚಿ ಕೊಟ್ಟಿದ್ದಾರೆ, ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗಿ ಅಂತ ಅವರಿಗೆ ಸಜೆಷನ್ ಮಾಡ್ತಾ ಇರ್ತೇನೆ. ನಮಸ್ತೆ, ನಾವು ವಿನೋದ್ ಮಂಚಿ ಅಂತ. ಇಲ್ಲಿ ಹಲವು ವರ್ಷದಿಂದ ಇಲ್ಲಿ ಗಣಪತಿ ರಚನೆ ಶೇಖರ್ ಕಲ್ಮಾಡಿಯವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ನಾವೊಂದು 7-8 ವರ್ಷದಿಂದ ನಾವು ಕೂಡ ಅವರಿಗೊಂದು ಪೇಂಟಿಂಗ್ನಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಕಡೆಯಲ್ಲಿ ನಾವು ಪೇಂಟಿಂಗ್ ಕಾಂಟ್ರಾಕ್ಟ್ ಆಗಿರೋದನ್ನ ಪೇಂಟ್ ಮಾಡ್ತೇವೆ. ಅದು ವಿಗ್ರಹ ರಚನೆಯ ಪೇಂಟಿಂಗ್ ಒಂದು ನಮಗೆ ಒಂದು ತೃಪ್ತಿ ಇರ್ತದೆ, ಒಂದು ದೇವರ ಕೆಲಸ ಮಾಡುವಂಥ ಯೋಗ ನಮಗೆ ಸಿಗ್ತದೆ. ನಾವು ಮಾಡಿದಂತಹ ಗಣಪತಿಯು ಚೌತಿಯ ದಿವಸ ಪೂಜಿಸಲ್ಪಟ್ಟಾಗ ಮನಸ್ಸಿಗೊಂದು ತೃಪ್ತಿ ಆಗ್ತದೆ. ನಾವು 2 ತಿಂಗಳು ಶುದ್ಧಾಚಾರದಿಂದ ಅದಕ್ಕೆ ಬೇಕಾಗುವ ರೀತಿಯಲ್ಲಿ ನಾವು ಇಲ್ಲಿ ಕೆಲಸ ಮಾಡಿ, ತದನಂತರ ಅದು ಪೂಜಿಸಲ್ಪಟ್ಟು ವಿಸರ್ಜನೆ ಆಗುವಾಗ ನಮಗೊಂದು ನಾವು ಮಾಡಿದಂತಹ ಗಣಪತಿಯೊಂದು ಪೂಜಿಸಲ್ಪಡುವಾಗ ನಮಗೆ ಮನಸ್ಸಿಗೆ ಒಂದು ತೃಪ್ತಿ ಆಗ್ತದೆ. ಸಾಧಾರಣ 35ಕ್ಕಿಂತ ಹೆಚ್ಚು ಗಣಪತಿ ಇಲ್ಲಿ ನಡೀತದೆ. ಇಲ್ಲ 18 ಸಾರ್ವಜನಿಕ ಗಣಪತಿ ಉಂಟು, ಮತ್ತೆಲ್ಲ ಮನೆಯಲ್ಲಿ ಪೂಜಿಸಲ್ಪಡ ಗಣಪತಿ. ಅದರಲ್ಲಿ ಈ ಸತಿ ವಿಭಿನ್ನವಾಗಿ 2 ತಿರುಪತಿಯ ಗಣಪತಿ ಎಂದು ವಿಗ್ರಹ ಆಗ್ತಾ ಉಂಟು. ಅದು ಕೂಡ ಒಂದು ಕಳೆದ ಬಾರಿ 1 ಗಣಪತಿ ಏನಿತ್ತು, ಈ ಬಾರಿ 2 ತಿರುಪತಿ ಗಣಪತಿ ಉಂಟು. ಹಾಗೂ ಬೇರೆ ಬೇರೆ ರೀತಿಯ ಗಣಪತಿ ಉಂಟು. ಆದರೆ ಶೇಖರ್ ಕಲ್ಮಾಡಿ ಮಾಸ್ಟರು ಸಾಂಪ್ರದಾಯಿಕವಾಗಿ ಗಣಪತಿಯನ್ನು ಮಾಡ್ತಾರೆ, ವಿಭಿನ್ನ ತರಹಕ್ಕೆ ಹೋಗೋದಿಲ್ಲ. ಏನಿದ್ದರೂ ಅದರಲ್ಲಿ ನೋಡುವಾಗ ಒಂದು ಪೂಜನೀಯ ಭಾವ ಬರುವ ಹಾಗೆ ಇಂದು ಗಣಪತಿ ವಿಗ್ರಹನ ಅವರು ರಚಿಸ್ತಾ ಬರ್ತಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇವೆ.
ನಾನು ಗಂಗಾಧರ್ಜಿ. ನಮ್ಮದು ಕಿದಿಯೂರು ಪಡುಕೆರೆ ನಮ್ಮ ದೇವಿ ಭಜನಾ ಮಂದಿರದ ವತಿಯಿಂದ ಮಾಡಿಸುವಂಥ ಒಂದು ಸಾರ್ವಜನಿಕ ಗಣೇಶೋತ್ಸವ ನಮ್ಮದು. ನಾವು 1989ರಲ್ಲಿ ನಾವು ಪ್ರಾರಂಭ ಮಾಡಿದ್ದು ನಮ್ಮ ಗಣೇಶೋತ್ಸವ ಪಡುಕೆರೆಯಲ್ಲಿ. ಆದರೆ ಪ್ರಥಮತವಾಗಿ ನಾವು ಮಾಡುವಾಗ ನಮಗೆ ಅದು 12 ದಿವಸದ ಗ್ಯಾಪ್ನಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಆಗಿರುವಾಗ ನಮಗೆ ಸರಿ ಫಸ್ಟಿಗೆ ನಮಗೆ ಸಿಕ್ಕಿದೆ ಅಂದರೆ ಅಲ್ಲಿ ಗುಡಿಗಾರ ಒಬ್ಬರು ಇಂದಿರಾನಗರದಲ್ಲಿ ಅವ್ರ ಹತ್ರ ಮಾಡಿಸಿದ್ದು ನಾವು. ಅಂದರೆ ಅದು ಒಂದೇ ಸಣ್ಣ ಗಣಪತಿ. ನಂತರದ ವರ್ಷದಲ್ಲಿ ನಾವು ಶೇಖರ್ ಮಾಸ್ಟರ್ ಹತ್ರ ಮಾಡಿಸಿದ್ವಿ. ಅಂದರೆ ಇವರು ಕಲ್ಮಾಡಿಯಲ್ಲಿ ಮಾಡ್ತಿದ್ರು ಅವಾಗ. ಕಲ್ಮಾಡಿಯಲ್ಲಿ ಇವರ ಮಾವನ ಒಂದು ಅಂಗಡಿ ಇತ್ತು. ಅಲ್ಲಿ ಅವರು ಆಚೆ ಕಡೂರು ನಮ್ಮದು ಪಡುಕೆರೆದು ಮತ್ತು ಕಿದಿಯೂರದೆಲ್ಲ ಕೆಲವು ಗಣಪತಿಯನ್ನು ಅಲ್ಲಿ ಮಾಡ್ತಿದ್ದರು. ನಮಗೆ ಹತ್ರ ಆಗ್ತದೆ ಅಂತ ಎನಿಸ್ಕೊಂಡು ಮತ್ತು ನಾವು ಇವ್ರ ಹತ್ರ ಮಾಡಿಸ್ಕೊಂಡ್ವಿ. ನಾವು ಈಗ ಸಾಧಾರಣ 34 ವರ್ಷದಿಂದ ಇವ್ರ ಹತ್ರ ನಾವು 35ನೇ ವರ್ಷದ ಗಣಪತಿ ನಮ್ಮದು ಗಣೇಶೋತ್ಸವ ಈ ವರ್ಷ. 34 ವರ್ಷದಿಂದ ಇವರನ್ನು ನಮ್ಮದು ಮಾಡ್ತಾರೆ. ಒಳ್ಳೆ ರೀತಿ ಮಾಡ್ತಿದ್ದಾರೆ. ನಮಗೆ ಬೇರೆ ಬೇರೆ ಡಿಸೈನ್ನ ಕೆಲವು ಉದಾಹರಣೆಗೆ ನಮ್ಗೆ 10 ದಶಮಾನೋತ್ಸವಕ್ಕೆ ಒಂದು ಬೇರೆ ರೀತಿಯಿಂದ ಒಳ್ಳೆ ಅಟ್ರಾಕ್ಷನ್ ಬರುವಂಥದ್ದು ಒಂದು ಗಣಪತಿ. ಅಂದರೆ ಅದರಲ್ಲಿ ಗಣಪತಿಯದು ಅದು ಇದು ತಪ್ಪಿ ಹೋಗುವಂಥದ್ದಲ್ಲ, ಸಂಪ್ರದಾಯ ತಪ್ಪಿ ಹೋಗುವಂಥದ್ದು ಮಾಡಲಿಲ್ಲ. ಮತ್ತು ಅವ್ರದ್ದು ಇದು ಪ್ರಕೃತಿ ದತ್ತವಾದ ಇದನ್ನು ಈ ಬಣ್ಣದೆಲ್ಲ ಅದನ್ನೆಲ್ಲ ಮಾಡುವಂಥದ್ದು ಅದರೆಲ್ಲ ಮಾಡ್ತಿದ್ದಾರೆ. ಮತ್ತು ಮಾವಿ ಮಣ್ಣಿನಿಂದ ಎಲ್ಲ ಮಾಡ್ತಿದ್ದಾರೆ. ಮತ್ತು ಅವರು ಸಾಂಪ್ರದಾಯಿಕವಾಗಿ ಅವರು ಅದಕ್ಕೆ ವ್ರತ ಮಾಡಿಕೊಂಡು ಇದು ಮಾಡ್ತಾಯಿದ್ದಾರೆ. ಅಷ್ಟು ದಿನ ಮಾಡ್ತಿದ್ದೆ. ನಮಗೆ ಖುಷಿ ಆಗ್ತದೆ. ಅಂದರೆ ಅಲ್ಲಿಂದಲೂ ಇಲ್ಲಿಂದ ನಮಗೆ ಬೇರೆ ಯಾವ ರೀತಿ ನಮಗೆ ವ್ಯತಿರಿಕ್ತವಾಗಿ ಏನು ಬಂದಿಲ್ಲ. ಆದ್ದರಿಂದ ಅವರನ್ನೇ ನಾವು ಕಂಟಿನ್ಯೂ ಮಾಡ್ತಾಯಿದ್ದೇವೆ. ಬೇರೆ ಕೆಲವರೆಲ್ಲ ಮಾಡಿ ಮತ್ತು ಅವರು ಬಿಟ್ಟು ಮತ್ತೊಬ್ಬರನ್ನು ಕಲಾವಿದರನ್ನು ಹುಡುಕಿ ಇದೆಲ್ಲ ಮಾಡಿದವರು ಉಂಟು ಎಲ್ಲರೂ. ಆದರೆ ನಮಗೂ ಅವರಿಗೆ ಸರಿ ಹೊಂದಿದೆ, ನಮಗೆ ಸಂಬಂಧ ಸರಿಯಾಗಿ ಬಂದಿದೆ. ಆದ್ದರಿಂದ 34 ವರ್ಷದಿಂದ ಅವರು ನಮ್ಮ ಗಣಪತಿ ಮಾಡ್ತಿದ್ದಾರೆ. ಈ ವರ್ಷ ಕೂಡ ಅವರೇ ಮಾಡ್ತಿದ್ದಾರೆ ನಮಗೆ. ಎನ್ನ ಪುದರ್ ರವಿಕಿರಣ್ ಬಂದು ನಾನು ಅಲೆಯೂರು ಕಲ್ಮಾಡಿ ಶೇಖರ್ ಪೂಜಾರನ ಶಿಷ್ಯೆ. ಎಂಕಲಿಗೆ ಎಲ್ಲಿ ಬಾಲ್ಯ ಹಿಡ್ದಿಂಚಿ ಮೂಲ ಬತ್ತದು ಎಂಕಲ್ನ ವರ್ಕ್ ಮಲ್ತೊಂದಿಲ್ಲ ಎಂಕಲಿಗೆ ತೆರೀನು ఒక ಅರೆಡ ಕಲ್ಪೆರೆ ಮಸ್ತ್ ಉಂಡು ಮಾಸ್ಟರ್ಡ ಪೂರ ಗಣಪತಿ ಆವಡು ಬ್ಯಾನರ್ ಬರೆಪಿನ ಆವಡು ಸ್ಟಿಕ್ಕರ್ ಕಟ್ಟಿಂಗ್ ಆವಡು ಪ್ರತಿಯೊಂಜಿ ವರ್ಕ್ ಎಂಕಲಿಗೆ ಕಲ್ಪ ಹೊಂದಿಲ್ಲೇರು. ಅಂಡ ಬೊಕ ಆರು ಎಂಕಲಿನ ಒಂಜಿ ಶಿಷ್ಯರ್ ಲೆಕ್ಕ ತೊಗೊಂಡಿದ್ದೇರು. ಒಂಜಿ ಜೋಕು ಲೆಕ್ಕ 60 ಲೆಕ್ಕ ಆ ರೀತಿ ಒಂಜಿ ಭಾವನೆ ಎಂಕಲಿಗೆ ಏನು ಮಲ್ತನಲ್ಲ ಇದ ಮುಟ್ಟ ಇಜ್ಜಿ ಅವು ಮಲ್ಪೊಡ್ಚಿ ಒಂದು ಮಲ್ಪೊಡ್ಚಿಂದಿಜ್ಜಿ ಎಂಕಲಿಗೆ ಐಕ್ ಮಸ್ತ್ ಇನ್ವಾಲ್ವ್ ಆಪುಣಿ. ನಾನು ಮೂಲು ಸ್ಪೆಷಲಿ ಆಭರಣದ ವರ್ಕ್ ಮಲ್ಪುನು, ಗಣಪತಿದ ಆಭರಣದ ಮಣ್ಣದ ಅವೇನು ಆರೆ ಬಂದು ಕೊಡ್ತೀನಿ ಎಂಕಲಿಗೆ ಇಂಚ ಮಲ್ಪೊಡು. ಬಟ್ ಬೊಕ್ಕ ಎಂಕಲಿಗೆ ಅವೇನು ಇಂಪ್ರೂವ್ ಮಲ್ಪೆರೆಗ್ಲ ಮಸ್ತ್ ಹೆಲ್ಪ್ ಮಲ್ಪೇರು. ಏನಾಂಡಲ್ಲ ಹೊಂದಾಣಿಕೆ ಜಿಡ ಒಂದು 10 ಅವತ್ತು ಅವೇನು ಎಂಕಲ್ ಪೊರ್ಲುಡು ಸ್ವೀಕಾರ ಮಲ್ತಂದು 10 ಅಂದು ಸರಿ ಮಾಸ್ಟರ್ ಬಂದು ಮಲ್ತಂದ್ರು. ಬೊಕ್ಕ ಪೇಂಟಿಂಗ್ ವರ್ಕ್ ಆವಡು ಬೊಕ್ಕ ಸ್ಪೆಷಲಿ ಪಿಲಿವೇಷದ ಬಣ್ಣಗಾರಿಕೆಗೆ ಪೂರ ಮಸ್ತ್ ಹೆಲ್ಪ್ ಮಾಡ್ತಾರೆ. ಬೊಕ್ಕ ಆರ್ನಮೆಂಟ್ಸ್ದ ವರ್ಕ್ ಪೂರ ಎಂಕಲ್ಲಿ ಕಲ್ಪದೇರು. ಈ ಸರ್ತಿಗೆ ಫಸ್ಟ್ ಆಫ್ ಆಲ್ ಎಂಕಲ್ ಅಲೆಯೂರು ಗಣಪತಿ ಮಲ್ಪನ ತಿರುಪತಿದ ಒಂಜಿ ಕಾನ್ಸೆಪ್ಟ್ ಇತ್ತು. ಐಕ ಆಭರಣ ಮಲ್ಪೋಡು ಮಣ್ಣಡೆ ಆವೊಡುಂದು ಅವು ಇಂಚ ಮಲ್ಪಲೆ ಬಂದು ಕಲ್ಪ ಒಂದು ಬೊಕ್ಕ ಎಂಕಲೆಗೆ ಒಂಜಿ ಎಂಕನ ನಾಲೆಜ್ ಇಂಪ್ರೂವ್ ಮಲ್ತೊಂದು ಈ ಆಭರಣ ಇಂಚ ಮಲ್ತೊಂಬೋಲಿಂದ ಅವೆಡ್ದು ಬೊಕ್ಕ ಅವೇ ಕಾನ್ಸೆಪ್ಟನ್ನು ಪಡುಕೆರೆಗೆ ಮಲ್ತ. ಈ ಸಾರಿ ರಡ್ಡು ಶಾಂತಿನಗರ ಬೊಕ್ಕ ಕಟ್ಪಾಡಿ ಮಟ್ಟುಗು ಅವೇ ಗಣಪತಿ ಮಲ್ತೊಂದಲ್ಲ. ಬೊಕ್ಕ ಎಂಕಲೆಗೆ ಏನವನ್ನ ಮಣ್ಣಡೆ ಮಲ್ತೊಂಬ ಪರಿಸರದ ದೃಷ್ಟಿಡು ಕಿರೀಟ ಪೂರ ಬ್ಯಾತೆ ಪ್ಲಾಸ್ಟಿಕ್ ಅವು ಒಂದು ಯೂಸ್ ಮಲ್ಪನೇಡು ಆಯ್ನಾತು ಮಣ್ಣಡೆ ಮಲ್ತೊಂದು ಆಯ್ನಾತ 100% ಇತ್ತೆ
ಪರಿಸರ ಪೂರಕವಾಯನ ನ್ಯಾಚುರಲಿ ಗಣಪತಿ ನಿಗಲ ಬೊಡ್ಡ ಅಬ್ಸರ್ವ್ ಮಲ್ಪಲಿ ಓಲ್ಲ ಒಂಜಿ ಪೇಂಟ್ ಆಯಿಲ್ ಪೇಂಟ್ ದಾಲಜಿ ಪೂರ ವಾಟರ್ ಬೇಸ್ ಒಂಜಿ ಎಂಕಲ್ ಗಮ್ಮು ಪಾಡುಂಡಲ್ಲ ವಾಟರ್ ಬೇಸೇ ಗಮ್ಮು ಆದಿಪ್ಪುಂಡು ಎಂಕಲಿಗೆ ಒಲ್ಲ ಡ್ಯಾಮೇಜ್ ಆದಿತ್ತಂಡ ಇತ್ತೆ ಈರೆಗೆ ಸರ್ ಈಗ ಆರ್ನಮೆಂಟ್ ಮಲ್ಪನಾಗ ಇತ್ತದ ಚೇಂಜಸ್ ದಾತನ ತೋಜನಿ ಒಂಜಿ ಅಬ್ಸರ್ವ್ ಮಲ್ಪನ ದುಂಬು ನಿಕ್ಲಿ ಸುರು ಮಲ್ಪನಾಗ ಇತ್ತನ ಆರ್ನಮೆಂಟ್ ಶೈಲಿಗಿಲ್ಲ ಇತ್ತನ ಬೇತೆಗೆ ದಾದ ಅಪ್ಲೈ ಮಾಡ್ತಂದಲ್ಲ ಇತ್ತೆ ಪೊಸಾತ್ ಬಂದಾಗ ಅದು ಇತ್ತೆ ಸ್ಪೆಷಲ್ ಪಂದಾಲಜಿ ಬಟ್ ಮಣ್ಣಡೆ ಮಲ್ಪಂಡ ಸರ್ ಅದು ಎಂಕಲೆಗೆ ಐಕ್ ಬಣ್ಣಗಾರಿಕೆಲ್ಲ ಕಲ್ಪುಡು ಬೊಕ್ಕ ಎಂಕಲೆಗೆ ಗೋಲ್ಡ್ ಮಣ್ಣೆಲ್ಲ ಅವು ಇತ್ತೆ ತಿಕ್ಕೊಂದುಂಡು ದಾಯಮನ್ನ ನಮ್ಮ ಪರಿಸರ ಸ್ನೇಹಿಯೇ ಗೋಲ್ಡ್ ಮಣ್ಣಲ್ಲಿ ತಿಕ್ಕೊಂದುಂಡು ಅಂಚಾದ ಎಂಕಲೆ ಐಕ್ ಎಂಚ ವಾಟರ್ ಬೇಸೆ ಐಕ್ ವಾಟರ್ ಬೇಸ್ಗೆ ಗೋಲ್ಡ್ ಎಂಚ ಮಲ್ತೊಂಬೋಲಿ ಎಂಕಲ್ ಇತ್ತೆ ಗೋಲ್ಡ್ ಮಣ್ಣ ಎಲ್ಲಂಜಿ ಕೊರ್ಪುಂಡು ದಾಂಡಲ್ಲ ಐಕ್ ಎಂಕಲ್ ಪ್ರಿಪೇರ್ ಅದು ಫಸ್ಟ್ ಡೇ ಪುಡ ಈ ಚುಕ್ಕಿ ಮೂಲೆ ಬರೋಡು ಈ ಡಾಟ್ ಮೂಲೆ ಬರೋಡು ಅವೇನು ಮಣ್ಣಡೆ ಎಂಕಲ್ ಮಲ್ತೊಂಬೋಪ ಅಂಚಾದ ಒಂಚೂರು ನಾಲೆಜ್ ಎಂಕಲ್ಲ ಇಂಪ್ರೂವ್ ಆಪುಂಡು ಓಕೆ ಎಂಕಲ್ಲ ವರ್ಕ್ಗೆಲ್ಲ ಈ ಒಂದು ಒಂಜಿ ಮೈಂಡ್ ಎಲ್ಲ ಫ್ರೀ ಇಪ್ಪುಂಡು ಒಂಥರ ಎಂಕಲ್ ಬ್ಯಾತೆ ಉಲ್ಲ ನೆಕ್ಕಿಲ್ಲ ಎಂಕಲ್ಲ ಆಲೋಚನೆ ಹೋಗ್ಬಜಿ ಎದ್ದಾಗ ಬರ್ಪುನು ಎಂಕಲ್ಲ ಡ್ಯೂಟಿ ಬಿಡ್ದು ಎದ್ದಾಗ ಬರ್ಪುನು ಮೂಲೆ ಎದ್ದಾಗ ಜಾಯ್ನ್ ಆಪುನು ಬೊಕ ರಾತ್ರಿ ಆಂಡಲ್ಲ ಬೊಕ ಒಂಥರ ಮನಸ್ಸಿಗೂ ಖುಷಿ ತಿಕ್ಕೊಂಡು ದೇವರನ್ನ ಬೇಲೆ ಮಲ್ತೊಂದುಲ್ಲ ಎಂಕಲೆ ಪೂರಗಲೆಲ್ಲ ತಿಕ್ಕುಜಿ ಯೋಗ ಅಂದ್ ಎಂಕಲೆ ಬೊಕ ಎಂಕಲೆಗೇನು ನಾ ಒಂದು ಪಡುಕೆರತ್ತೆ ಎಂಕಲ್ ಮಲ್ತೀನಿ ಒಂಜಿ ಆಶಾಭಾವನೆ ಯಾಪ ಇತ್ತೆದಲೆ ಈ ಸ್ಟೇಟಸ್ ಈಗೊಟ್ಟು ಎಂಕಲೆಲ್ಲ ಒಂಚೂರು ಅಪ್ಡೇಟ್ ಮಲ್ತಾನಲ್ಲಿ ಯಾನ್ಲ ಇಂಚ ಉಲ್ಲೆ ಎಂಕಲೆಲ್ಲ ಒಂಚೂರು ತೋಜವಲಿ ಎಂಕಲ್ನೊಟ್ಟು ವಿನೋದ್ ಮಂಚಿ ಜಯಕರ್ ಅಲೆವರು ಉಮೇಶ್ ಆಚಾರ್ಯ ಸುಬ್ಬಣ್ಣಪುರ ಮಸ್ತ್ ಜನ ಬತ್ತದ ಮೂಲು ಇನ್ವಾಲ್ವ್ ಆಪೇರು ಎಂಕಲಿಗೆ ಅದಾಗಲ್ಲ ಒಂಜಿ ಎಂಕಲ್ನ ಬ್ಯಾತೆ ಬಿಸ್ನೆಸ್ದ ಬಗ್ಗೆ ಎಲ್ಲ ಎಂಕಲ್ ಡಿಸ್ಕಸ್ ಮಲ್ಪ ಏನ ನಿಗಿಲೊಂದು ಮಲ್ಪಾರ ಎಂಕಲ್ ಅಂಚಾದೊಂಜಿ ಕಮ್ಯುನಿಕೇಷನ್ ಪೂರ ಮಸ್ತ್ ಎಡ್ಡೆ ಉಂಡು ಬಟ್ ಎಂಕಲ್ನ ಗುರುಕುಲ್ ಏನ ಇತ್ತನ ಎಂಕಲ್ ಅರಡ ಫಸ್ಟ್ ಡಿಸ್ಕಸ್ ಮಲ್ಪ ಸರ್ ಒಂದು ಇಂಚ ಉಂಡು ಏನ ಮಲ್ಪಲಿ ಮಲ್ಪಲೆ ನಿಗಿಲ್ ದುಂಪೋಲೆ ಯಾನು ಉಲ್ಲೆ ಪನ್ಪಿನ ಒಂಜಿ ಫುಲ್ ಧೈರ್ಯ ಕೊರ್ಪೇರು ಬೊಕ ಆಯ್ಕೆ ಏನ ಇನ್ವೆಸ್ಟ್ ಬೋರ್ಡಲ್ಲ 5,000 ರೂಪಾಯಿ ಒಂಜಿ ಗಣಪತಿಗೆ ತಂಡಲ್ಲ ಆಯ್ಕೆ 10,000 ಖರ್ಚಂಡಲ್ಲ ಮಲ್ಲ ಜಿತೆ ಎಂಕಲ್ ಅಲೆಯೂರ್ದು ಆಯ್ಕೆ ಮಲ್ಪುಂಡ ಒಂಜಿ ಸೇವೆ ಕೊರ್ಪೇರಡಲ್ಲ ಕೋಡೆ ಪಂಡೆ ಒಂಜಿ ಫ್ಲೈವುಡ್ ಅವಣ ಪತ್ತರ್ಕ ಮಾರೆ ನಿಂಕಲ್ ಸೇವೆ ಕೊರ್ಪುಂಡಲ್ಲ ಐಕ್ ಒಂಜಿ ಈತ ಎಲ್ಲ ಎಂಕಲ್ ಪಾಡ್ನ ಒಂಜಿ ಮನಪೂರ್ವಕ ಕಚ್ಚಾ ಶಾಲ್ ಇಲ್ಲ ಐಕ್ ಮದ್ಮಯಾಗ ಪಾಡ್ನ ಒಂಜಿ ಶಾಲ ಅವಡು ಆ ಶಾಲೆಗೆ ಮ್ಯಾಕ್ಸಿಮಮ್ 4,000 ಮಿತ್ತುಪ್ಪುಂಡು ಅವು ಇಜ್ಜಿ ಪತರ್ಕ ಅವೇ ಪತರ್ಕ ಆರು ಪಂಡೇರ ಮಾಡಿ ನಿಂಚ ಇಜ್ಜಿ ಅವೇ ಪತರ್ಕ ಪೋಯಿ ಬಲ ಪನಗ ಖರ್ಚಿ ಜಾಸ್ತಿ ಆಂಡಲ್ಲ ಮಲ್ಲೆಜಿ ಬೇಲೆ ಪೊರ್ಲ ಅವಡಿನ ಉದ್ದೇಶ ಅಂದು ಸೇವೆ ಖರ್ಚಿ ಜಾಸ್ತಿ ಆಂಡ ಮಲ್ಲೆಜಿ ಉದ್ದೇಶ ಏನು ಉಂಡಲ್ಲ ಬೇಲೆ ಪೊರ್ಲ ಅವಡು ಖುಷಿ ಅವಡು ಮನಸ್ಸು ತೃಪ್ತಿ ಅವಡು 5 ರೂಪಾಯಿ ಪಾಡ್ದು 10 ರೂಪಾಯಿ ಕಲಿಪಿನ ಯುಗೋಟು 10 ರೂಪಾಯಿ ಪಾಡ್ದು 5 ರೂಪಾಯಿ ಎಲ್ಲ ದೆಕ್ಕೊಜ್ಜಿ ಅಂಚಿನ ಪರಿಸ್ಥಿತಿ ಆಂಡಲ ಒಂಜಿ 2 ತಿಂಗಳು 3 ತಿಂಗಳು ಇಂಕಲು ಒಂಜಿ ವೃತೊಟ್ಟು ಪೂರ ನೆಮ್ಮದಿ ಖುಷಿ ಟಿಪ್ ಆ ಖುಷಿ ಎಂಕಲೆ ಬೊಕ್ಕದ 2 ತಿಂಗಳಿಗೆ ತೃಪ್ತಿ ಕೊರ್ಪುಂಡು ಉತ್ಸಾಹ ಕೊರ್ಪುಂಡು ಬ್ಯಾತೆ ಬೇಲೆಗೆ ಎಂಕಲೆ ಅಳವಡಿಸೋನಲ್ಲ ಅಂಚ ನೋಡಿದ್ರಲ್ಲ ವೀಕ್ಷಕರೇ, ಇದು ಗಣೇಶ ಚತುರ್ಥಿಯ ವಿಶೇಷ ಕಾರ್ಯಕ್ರಮ ನಮ್ಮ ಗಣಪ. ವಿಗ್ರಹ ರಚನೆ ಹೇಗೆ, ಅದಕ್ಕೆ ಬಳಸುವಂಥ ಬಣ್ಣಗಳು ಹೇಗೆ, ಹಾಗೂ ಅದರ ತಯಾರಿಕೆಯ ಕ್ರಮ ಹೇಗೆ, ಇವೆಲ್ಲದರ ಬಗ್ಗೆ ಅದ್ಭುತವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಕಳೆದ 40 ವರ್ಷಗಳಿಂದ ವಿಗ್ರಹ ರಚನೆ ಮಾಡ್ತಾ ಇರುವಂತಹ ಅಲೆಯೂರಿನ ಶೇಖರ್ ಕಲ್ಮಾಡಿಯವರು. ಅವ್ರ ಜೊತೆ ಅವರ ಶಿಷ್ಯಂದರು ಒಂದಷ್ಟು ಮಾಹಿತಿಗಳನ್ನು ನಮಗೆ ನೀಡಿದ್ದಾರೆ. ಇನ್ನೊಂದು ಉತ್ತಮ ಕಾರ್ಯಕ್ರಮ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.